ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ನಮ್ಮ ಅಮ್ಮನ ತಮ್ಮ ಅಂದರೆ ನನ್ನ ಮಾವ. ಅವರು ಇವತ್ತು ಬೆಳಗ್ಗೆ ಬಂದರು, 6-6:30 ಅಷ್ಟೊತ್ತಿಗೆ ಬಂದಿದ್ದಾರೆ. ಇವಾಗ ಅವರು ತಿಂಡಿ ಎಲ್ಲ ಮುಗಿಸಿ ಅವ್ರೇನೋ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಹೊರಟೋದ್ರು. ಮತ್ತು ಸಂಜೆ ಬರ್ತಾರೆ. ಸಂಜೆ ಬರುವಾಗ ಅವರಿಗೆ ಅದೇ ಊಟಕ್ಕೆ ರೆಡಿ ಮಾಡಬೇಕು. ಸೊ ಚಿಕನ್ ತೊಗೊಂಬಂದಿದ್ದಾರೆ ಇವರು. ಚಿಕನ್ ಸಾಂಬಾರು ಮತ್ತು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಮತ್ತು ಅಗೇನ್ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಸಂಜೆ. ನೋಡಿ, ಅವಳು ಸೌಂಡ್ ಮಾಡ್ತಿದ್ದಾಳೆ, ವೀಡಿಯೋ ಮಾಡೋಕ್ಕೆ ಬಿಡೋದು ಒಂದೊಂದಿನ, ಹಂಗೆ ಮಾಡ್ತಾಳೆ ನೋಡಿ. ಚಿಕನ್ ತೊಗೊಂಬಂದಿದ್ದಾರೆ ಇವರು. ನೋಡಿ, ಚಿಕನ್ ಇದು ಸುಕ್ಕಕ್ಕೆ ತೊಗೊಂಬಂದಿರೋದು. ಇದನ್ನು ಸುಕ್ಕ ಮಾಡಬೇಕು. ಸಾಂಬಾರು ಆಮೇಲೆ ನಾನು ಆಫೀಸಿಂದ ಬಂದ ನಂತರ ಮಾಡ್ತೀನಿ. ಇನ್ನು ಅವ್ರಿಗೆ ಟೀ ಇಡ್ತಾ ಇದ್ದೀನಿ. ಅವ್ರು ಟೀ ಇನ್ನೂ ಕುಡ್ದಿಲ್ಲ. ಸೊ ಇದನ್ನು ಸುಕ್ಕ ಮಾಡಿಬಿಟ್ಟು ಆಮೇಲೆ ನಾನು ಆಫೀಸ್ಗೆ ಹೋಗಿ ಆಮೇಲೆ ಸಂಜೆ ಬಂದು ಸಾಂಬಾರು ಮಾಡಬೇಕು. ಸಾಂಬಾರು ಮಾಡಿ ರೊಟ್ಟಿ ಎಲ್ಲ ಮಾಡಬೇಕು. ನಾನು ತೋರಿಸ್ತೀನಿ ನಿಮಗೆ ಇವತ್ತು ಸುಕ್ಕ ಮಾಡೋದು ಹೇಗೆ ಅಂತ. ಸೊ ಮಂಗಳೂರು ಸ್ಟೈಲ್ ಸುಕ್ಕ ಇದು ತೋರಿಸ್ತೀನಿ ಇವತ್ತು. ಯಾಕಂದರೆ ಮೊನ್ನೆ ಎಲ್ಲ ಆಗಿರಲಿಲ್ಲ ನನಗೆ, ಯಾಕಂದರೆ ಗೆಸ್ಟ್ ಇದ್ದರು, ಬೇಗ ಬೇಗ ಅಡುಗೆ ಮಾಡಬೇಕಾಗಿತ್ತು. ಹಾಗಾಗಿ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ವೆರಿ ಸಿಂಪಲಾಗಿ ಮಾಡಿ, ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟು ಸಿಂಪಲಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ನಾವು ಬದ್ದ ಗರಂ ಮಸಾಲ ಅದು ಇದು ಎಲ್ಲ ಹಾಕಿಬಿಟ್ರೆ ಅದು ಸ್ಮೆಲ್ಲು ಚೆನ್ನಾಗಿರಲ್ಲ. ಎಷ್ಟು ಸಿಂಪಲಾಗಿ ಮಾಡಬೇಕು ಅಷ್ಟು ಸಿಂಪಲಾಗಿ ಮಾಡಿದರೆ ಒಳ್ಳೆಯದು. ಅಂದರೆ ಉಪ್ಪು ಖಾರ ಚೆನ್ನಾಗಿ ಕೊಟ್ಟರೆ ಆಯಿತು. ಮತ್ತೊಂದು ಮೇಯ್ನಾಗಿ ಅರಿಶಿನ ಹಾಕಿ ಅಷ್ಟೇ, ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇಲ್ಲಿ ನಂಗೆ ತೋರ್ಸೋಕ್ಕಾಗಿಲ್ಲ, ಆಲ್ರೆಡಿ ನಾನು ಇದು ಮಾಡಿ ಇಟ್ಕೊಂಡಿದ್ದೀನಿ, ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇನೆಂದರೆ ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತೊಂದು ಜೀರಿಗೆ, ಮತ್ತೊಂದು ಧನಿಯಾ, 3 ಹಾಕಿ ಹಾಗೆ ಹುರಿದ್ಬಿಟ್ಟು ಅಲ್ಲಿ ರುಬ್ಬಿಟ್ಟು ಅಂದರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆನಂತರ ಚಿಕನ್ ಹಾಕಿಬಿಟ್ಟು ಅರಿಶಿನ ಉಪ್ಪು ಅಷ್ಟು ಹಾಕಿ, ಆನಂತರ ಯಾವಾಗ ಚಿಕನ್ ಬೆಂದಿರುತ್ತೆ ಅಂತ ಗೊತ್ತಾಗುತ್ತಲ್ಲ ಆಗ ಆ ಪೌಡ್ರನ್ನ ಹಾಕಿಬಿಡಿ ಅಷ್ಟೇ. ಮತ್ತು ಬೇಕಿದ್ರೆ ನಿಮಗೆ ಕೊಬ್ಬರಿ ಸ್ವಲ್ಪ ಹುರಿದ್ಬಿಟ್ಟು ಅಷ್ಟು ಹಾಕಿ, ಅಲ್ಲಿಗೆ ಚಿಕನ್ ಸುಕ್ಕ ಅಂದರೆ ಸಿಂಪಲ್ ಆಗಿರೋ ಚಿಕನ್ ಸುಕ್ಕ ರೆಡಿ ಆಗಿರುತ್ತೆ. ಇನ್ನೊಂದು ಏನಂದರೆ, ನಾವು ಯಾವತ್ತೂ ಅದಕ್ಕೆ ಜಾಸ್ತಿ ಮಾಡೋಕ್ಕೆ ಹೋಗ್ತೀವಿ, ಅವಾಗ ಏನಾಗುತ್ತೆ ಅಂದರೆ ಅದರ ಟೇಸ್ಟು ಚೆನ್ನಾಗಿ ಬರೋಲ್ಲ. ಇನ್ನೊಂದು ನನಗೆ ಪರ್ಸ್ನಲಿ ಗರಂ ಮಸಾಲ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಗರಂ ಮಸಾಲ ಯೂಸ್ ಮಾಡಲ್ಲ. ಓಕೆ ನೋಡಿ, ಇವಾಗ ಚಿಕನ್ ಹಾಕಿದ್ದೀನಿ. ಚಿಕನ್ ಆ್ಯಕ್ಚುಲಿ ಸ್ವಲ್ಪನೇ ತೊಗೊಂಬಂದಿರೋದು. ಮೊನ್ನೆಯಿಂದ ಚಿಕನ್ ತಿಂದು ಸಾಕಾಗ್ಬಿಟ್ಟಿದೆ. ಅದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕಿ ಆನಂತರ ಅರಿಶಿನ ಇವಾಗಲೇ ಹಾಕಿಬಿಟ್ಟು ಆಮೇಲೆ ಬೇಯಕ್ಕೆ ಇಡ್ತೀನಿ. ಮಿಂಚು, ಅರಿಶಿನ ಹಾಕ್ತೀನಿ. ಅರಿಶಿನ ಸ್ವಲ್ಪ ಹಾಕ್ಬಿಡ್ತೀನಿ, ಆಮೇಲೆ ಈ ಪೌಡ್ರನ್ನ ಹಾಕ್ತೀನಿ ಅಷ್ಟೇ. ಸುಕ್ಕ ಆಗಿದೆ, ಚೂರೇ ಮಾಡಿರೋದು. ಮೊನ್ನೆಯಿಂದ ತಿಂದು ಸಾಕಾಗಿತ್ತು. ಸೊ ಹಾಗಾಗಿ ನಾನು ಚೂರು ಮಾಡಿ ಇವಾಗ ನಾನು ಆಫೀಸ್ಗೆ ಹೋಗ್ತೀನಿ. ಆಮೇಲೆ ನಾನು ನಿಮಗೆ ಸಂಜೆ ಸಿಗ್ತೀನಿ. ರೊಟ್ಟಿ ಮಾಡೋಕ್ಕೆ ರೈಸ್ನ ಹಾಕಿಟ್ಟಿದ್ದೀನಿ ನೋಡಿ, ಆವಾಗಲೇ ಹಾಕಿಟ್ಟಿದ್ದೀನಿ. ಇದು ಬಂದುಬಿಟ್ಟು ಯಾವ ರೈಸ್ ಗೊತ್ತಾ, ನಮಗೆ ಸೊಸೈಟಿಯಲ್ಲಿ ಸಿಗುತ್ತೆ. ಅಂದರೆ ಕೆಲವರು ಸೊಸೈಟಿ ಅಂತಾರೆ, ಕೆಲವರು ಸ್ಟೋರ್ ಅಂತಾರೆ, ಅಲ್ಲಿ ಸಿಗುತ್ತೆ. BPL ಕಾರ್ಡ್ ಅವ್ರಿಗೆ ಸಿಗುತ್ತಲ್ಲ ಆ ರೈಸ್. ಇದರಲ್ಲಿ ಚೆನ್ನಾಗಿ ರೊಟ್ಟಿ ಬರುತ್ತೆ. ಅದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಬೇರೆ ಯಾವೇ ರೈಸ್ ಹಾಕಿದರೂ ನೀವು ಎಷ್ಟೇ ಕಾಸ್ಟ್ಲಿ ರೈಸ್ ಹಾಕಿ, ಬಟ್ ಇಷ್ಟು ಚೆನ್ನಾಗಿ ಅಂದರೆ ಇದರಲ್ಲಿ ಬಂದ ಹಾಗೆ ರೊಟ್ಟಿ ಬರಲ್ಲ, ಬಟ್ ಚೆನ್ನಾಗಿ ಬರುತ್ತೆ ರೊಟ್ಟಿ. ಸೊ ರೊಟ್ಟಿಗೆ ಇನ್ನು ರುಬ್ಬಬೇಕು. ಆನಂತರ ಚಿಕನ್ ಸಾಂಬಾರು ಮಾಡಬೇಕು. ಚಿಕನ್ ಸಾಂಬಾರು ಮಾಡಿ ರೊಟ್ಟಿ ಹಾಕೋದನ್ನು ನಾನು ತೋರಿಸ್ತೀನಿ ನಾನು ನಿಮಗೆ. ರುಬ್ಬೋದು ಸಾಮಾನ್ಯವಾಗಿ ಎಲ್ಲರೂ ಹೆಂಗೆ ರುಬ್ತಾರೆ ಹಾಗೇ ರುಬ್ಬೋದು, ಅದರಲ್ಲೇನು ಸ್ಪೆಷಲ್ ಆಗಿಲ್ಲ. ಸೊ ನೆಕ್ಸ್ಟ್ ಅದೇ ಚಿಕನ್ ಸಾಂಬಾರು ಮಾಡಬೇಕು. ಸೊ ರೊಟ್ಟಿ ಹಾಕೋದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡಿ, ರೊಟ್ಟಿ ಮಾಡ್ತಾಯಿದ್ದೀವಿ. ನನಗೆ ಮೊಬೈಲ್ ಇಟ್ಕೊಂಡು ರೊಟ್ಟಿ ಹಾಕೋಕ್ಕಾಗಲ್ಲ. ಸೊ ರೊಟ್ಟಿ ಹಾಕಿದ್ದೀನಿ.
ತೆಳು ಬರುತ್ತೆ. ಚಿಕನ್ ಸಾಂಬಾರ್, ರೊಟ್ಟಿ, ಚಿಕನ್ ಸುಕ್ಕ ಆ್ಯಂಡ್ ಮೀನ್ ಫ್ರೈ. ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ನಾನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ निकल काली वीडियो तू पण मात्र सबस्क्राइब ला शेअर ला मन पडो.